ಅಲ್ಲ, ಎಥೆನಾಲ್ ಮತ್ತು ಪೆಟ್ರೋಲ್ ಎರಡು ಮಿಕ್ಸ್ ಆದ ಕೂಡಲೇ, ನೀರು ಹೋದ ಕೂಡಲೇ, ಇದೊಂದು ಬಹಳ ಒಂದು ಪ್ರಶ್ನೆ. ಯಾಕಂದರೆ ವೀಕ್ಷಕರು ನೋಡ್ತಾ ಇದ್ದಾರೆ, ಕರೆಕ್ಟ್ ಸರಿಯಾಗಿ ಆನ್ಸರ್ ಕೊಡಬೇಕು. ಎಥೆನಾಲ್ ಮತ್ತು ಪೆಟ್ರೋಲ್ ಮಿಕ್ಸ್ ಆದ ಕೂಡಲೇ ಏನೂ ಆಗೋದಿಲ್ಲ ಅಂತ ನೀವು ಹೇಗೆ ಹೇಳ್ತೀರಾ ಸರ್? ನೀವು ಹೇಳುವ ಕೇಸಸ್ ಇಸ್ ವೆರಿ ರೇರ್ ಟು ರೇರ್. ಸಮ್ವೇರ್ ಅರೌಂಡ್ ವೆಹಿಕಲ್ಸ್ ಆಲ್ ಟುಗೆದರ್ ತಿಂಗಳಿಗೆ ಒಂದು 3 ತಿಂಗಳು 4 ತಿಂಗಳು ನಿಂತಲ್ಲೇ ನಿಂತಿದೆ. ಸರಿ. ಇವನ್ ಅದರ್ವೈಸ್ ಸರ್, ಇವನ್ ಇಫ್ ಯುವರ್ ವೆಹಿಕಲ್ ಇಸ್ ಪೆಟ್ರೋಲ್ ವೆಹಿಕಲ್, ಸರಿ, ಅದರಲ್ಲಿ ಕೂಡ ಮಾಯಿಶ್ಚರ್. ಅಲ್ಲ, ಪೆಟ್ರೋಲಲ್ಲಿ ಮಾಯಿಶ್ಚರ್ ಅಲ್ಲ, ಪೆಟ್ರೋಲಲ್ಲಿ ನೀರು ಬಂದರೆ ಬಾಟಮಿಗೆ ಹೋಗುತ್ತೆ. ಎಥೆನಾಲಲ್ಲಿ ನೀರು ಬಂದುಬಿಟ್ರೆ ಎಥೆನಾಲ್ ಮತ್ತು ಪೆಟ್ರೋಲ್ ಎರಡು ಮಿಕ್ಸ್ ಆಗುತ್ತೆ ಅಲ್ಲ, ಅದಕ್ಕೆ ಏನು ಪರಿಹಾರ ಇದೆ, ಏನು ಮಾಡಿದ್ದೀರಿ ಅಂತ ಹೇಳ್ತೀವಿ ಕೇಳೋರು ಸರ್. ಅಂಥ ಹ್ಯೂಮಿಡ್ ಕಂಡೀಷನ್ಸ್ ಅಲ್ಲಿ ಫ್ಯೂಯಲ್ ರಿಮೇನ್ಸ್ ಸ್ಟೇಬಲ್ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಅದು ರಿಪೋರ್ಟ್ ಅಲ್ಲ, ವಾಸ್ತವವಾಗಿ ಕೊಟ್ಟಂತ ರಿಪೋರ್ಟ್ಗಳನ್ನು ನಾವು ಹೇಳ್ಬೇಕು. ಎಥೆನಾಲ್ ಮತ್ತು ಪೆಟ್ರೋಲ್, ನಾನು ಕೂಡ ಈ ವಿಷಯದಲ್ಲಿ ಎಕ್ಸ್ಪರ್ಟೀಸ್ ಅಲ್ಲ, ಇವರು ಕೂಡ ಎಕ್ಸ್ಪರ್ಟೀಸ್ ಅಲ್ಲ. ಈ ವಿಷಯದಲ್ಲಿ ಎಕ್ಸ್ಪರ್ಟೀಸ್ ಕೊಟ್ಟಿರುವಂತ ಮಾಹಿತಿಗಳನ್ನು ಒಂದು ವಿಷಯ ನಾನು ಹೇಳ್ತೇನೆ, ಎಕ್ಸ್ಪರ್ಟ್ ಅಂತಲ್ಲ. ಎಥೆನಾಲ್ ಮತ್ತು ಪೆಟ್ರೋಲ್ ಎರಡು ಮಿಕ್ಸ್ ಆಗಿ ಇರುವಾಗ ನೀರು ಹೋಗ್ಬಿಟ್ರೆ ಕಂಟಾಮಿನೇಷನ್ ಟೋಟಲ್ ಆಗ್ಬಿಡುತ್ತೆ. ಹೌದು. ಎಥೆನಾಲ್ ಮತ್ತು ಪೆಟ್ರೋಲ್ ಏನಿದೆ, ಪೆಟ್ರೋಲ್ ಮತ್ತು ನೀರು ಅವರಿಬ್ಬರು ವೈರಿಗಳು. ನೀರು ಕೆಳಗೆ ಹೋಗುತ್ತೆ, ಪೆಟ್ರೋಲ್ ಮೇಲೆ ಇರುತ್ತೆ. ಡೆನ್ಸಿಟಿ ಪೆಟ್ರೋಲ್ ಇದು ಕಡಿಮೆ, ಎಥೆನಾಲ್ ಡೆನ್ಸಿಟಿ ಜಾಸ್ತಿ. ಎಥೆನಾಲ್ ಜೊತೆಗೆ ನೀರು ಸೇರಿಕೊಂಡ್ರೆ, ಎಥೆನಾಲ್ ಮತ್ತು ನೀರು ಸೇರ್ಕೊಳ್ತಾರೆ, ಮತ್ತು ಪೆಟ್ರೋಲ್ ಕಂಟಾಮಿನೇಟೆಡ್ ಆಗುತ್ತೆ. ಇದೊಂದು ಸಮಸ್ಯೆ. ಅಂದ್ರೆ ಇದರ ಬಗ್ಗೆ ಹೆಚ್ಚಿನ ಚರ್ಚೆ ಅಂತಲ್ಲ, ನಾನು ಗೊತ್ತಿರೋ ವಿಚಾರಗಳನ್ನ ನೀವು ಹೇಳುವಷ್ಟು ಆ ಲೆವೆಲ್ ಅಲ್ಲಿ ಮಾಯಿಶ್ಚರ್ ಇರಬೇಕು ಸರ್. ನೀವು ನೀರು ಮಿಕ್ಸ್ ಮಾಡಿದಷ್ಟು ಆ ಮಾಯಿಶ್ಚರ್ ಅಲ್ಲಿ ಪರ್ಸೆಂಟೇಜ್ ಆಫ್ ವಾಟರ್ ಇರಲ್ಲ. ಈಗ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಈಗ ಅವರು ಹೇಳಿದ್ರು, ಈಗ ನೋಡಿ ನಿಮಗೇನೆ ಕೇಳ್ತೇನೆ. ಉದಯ್ ಅವರು ಮತ್ತೆ ಮಾತಾಡಿ, ಸಮಯ ಇದೆ ಅಲ್ಲ? ಉದಯ್, ಒಂದು ನಿಮಿಷ. ಈಗ ಲಾಭಗಳಾಯಿತು ಅಂತ ಅಂದರೆ 85% ಕ್ರೂಡ್ ವಿದೇಶದಿಂದ ನಾವೀಗ ಪ್ರತಿ ಬಾರಿ ತರಿಸ್ತಾ. ಹೌದು, ಈಗ ಕಡಿಮೆ ಆಗಿದೆ, ಅದು ಒಪ್ಪಿಕೊಳ್ಳೋಣ. ಹೌದು. ಆಮೇಲೆ ನಮಗೆ ರೈತ ಸ್ನೇಹಿ ನಾವು ಕೊಟ್ಟಿದ್ದೇವೆ, ಜನರಿಗೆ ಏನು ಕೊಟ್ಟಿದ್ದೀರಿ ಅಂತ ಏನೋ ಪ್ರಶ್ನೆ. ಎಥೆನಾಲ್ ರೇಟ್ ಕಡಿಮೆ ಇದೆ, 70 ರೂಪಾಯಿ ಇದೆ. ಜನರಿಗೆ ಏನು ಕೊಟ್ಟಿದ್ದೀರಿ, ಯಾಕೆ ಕಡಿಮೆ ಮಾಡಿಲ್ಲ ಅಂತ ಪ್ರಶ್ನೆ ಬರ್ತದೆ ಸರ್. ಇದರ ಬಗ್ಗೆ ಏನು ಒಂದು ಅಭಿಪ್ರಾಯ ಹೇಳಿ ಸರ್? ಲಾಂಗ್ ಯಾವುದು ಹೇಳ್ತೀವಿ, ಓವರ್ನೈಟ್ ಬೆನಿಫಿಟ್ಸ್ ಯಾವತ್ತೂ ಡೈರೆಕ್ಟ್ ಜನರಿಗೆ ಟ್ರಾನ್ಸ್ಫರ್ ಆಗಲ್ಲ ಸರ್. ಲಾಂಗ್ ಟರ್ಮ್ ಬೇಸಿಸ್ ಅಲ್ಲಿ ವರ್ಕೌಟ್ ಮಾಡ್ತಿದ್ದೀವಿ. ಇದರಲ್ಲಿ ಆಗುವಂಥ ರೆವೆನ್ಯೂ ಜನರೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನು ನಾವು ಹೇಳುವ ರೀತಿಯಲ್ಲಿ ಇವರು ಆಗ ಒಬ್ಬರು ಕಾಲರ್ ಹೇಳಿದ್ರು, ಟ್ಯಾಕ್ಸಿ ಡ್ರೈವರ್ಸ್ಗಳಿಗೆ ಸಮಸ್ಯೆ ಆಗ್ತಿದೆ. ಟ್ಯಾಕ್ಸಿ ಡ್ರೈವರ್ಸ್ಗಳು ಯೂಸ್ ಮಾಡುವಂಥ ಹೈಯೆಸ್ಟ್ ಕಾರ್ಡ್ಗಳು ಡೀಸೆಲ್ಗಳು. ಡೀಸೆಲ್ ಕಾರಿಗೆ ಎಥೆನಾಲ್ ಬ್ಲೆಂಡಿಂಗ್ ಆಗಲ್ಲ, ಸಮಸ್ಯೆನೇ ಇಲ್ಲ. ಪೆಟ್ರೋಲ್ ವಿಚಾರ, ಪೆಟ್ರೋಲ್ ವಾಹನಗಳ ಟ್ಯಾಕ್ಸಿ ಮಾಲಕರು ಅಂತ ಹೇಳಿ, ಟ್ಯಾಕ್ಸಿ ಹೆವಿ ವೆಹಿಕಲ್ಸ್ ಎಲ್ಲ ಇರೋದು ಡೀಸೆಲ್ ಅಲ್ಲಿ ವೇರಿಯನ್ಸ್ ಅಲ್ಲಿ. ಹಾಗಾಗಿ ಅಂತ ವೆಹಿಕಲ್ಸ್ ಗಳಿಗೆ ಟ್ಯಾಕ್ಸಿಯಲ್ಲಿ ದುಡಿಯೋರಿಗೆ ಏನು ಅಲ್ಲ. ಈಗ ಪರೀಕ್ಷಾರ್ಥವಾಗಿ ಇದೆಯಾ ಅಥವಾ ನಿಜವಾಗ್ಲೂ ಇಂಪ್ಲಿಮೆಂಟ್ ಮಾಡಿದ್ದೀರಾ ಎನ್ನುವಂಥದ್ದು ಒಂದು ಪ್ರಶ್ನೆ ಕೇಳಿದ್ರು ನೋಡಿ. ಒಳ್ಳೆ ಪ್ರಶ್ನೆ ಅದು. ನೀವು ಪರೀಕ್ಷಾರ್ಥವಾಗಿ ಇದೆ ಅನ್ನುವಂಥದ್ದು ನೀವು ಹೇಳ್ತೀರಿ ಅಂತ, ಅದು ಇಂಪ್ಲಿಮೆಂಟ್ ಹೌದಾ? 24 ಫುಲ್ ಸರ್, ಎಕ್ಸ್ಪರ್ಟೀಸ್ ನಾಲೆಜ್ ಅಲ್ಲಿ ನಾವು ಸಬ್ಮಿಟ್ ಮಾಡಿದ್ದೇವೆ ಸರ್. ಇವರು ಕೋರ್ಟಿಗೆ ಹೋಗುವವರಿದ್ದಾರಲ್ಲ, ಕೇಳಿ ಅವರು ಒಂದೊಂದು ಪ್ರಶ್ನೆ. ಇವರು ಕಾನೂನು ಹೋರಾಟ ಮಾಡುವವರಿದ್ದಾರೆ, ಮಾಡ್ತಾ ಹೋಗ್ಲಿ. ಅಲ್ಲ, ಈಗ ಒಂದು ವಿಚಾರ ಕೇಳ್ತಾನೆ. ಈಗ ಇತ್ತೀಚೆಗೆ 2 ವರ್ಷದಿಂದ ಇದೆ ನೋಡಿ ಈ ಸಮಸ್ಯೆ. ಇತ್ತೀಚೆಗೆ ಒಬ್ರು ಯಾರೋ ವಾಯ್ಸ್ ಎತ್ತಿದಂತೂ ನೀವು ಸೇರ್ಕೊಂಡ್ರಲ್ಲ, ನೀವು ಯಾಕೆ ಇಂಡಿಪೆಂಡೆಂಟ್ ಆಗಿ ರೈಸ್ ಮಾಡಲಿಲ್ಲ? ಈಗ ಯಾಕೆ ಸೇರ್ಕೊಂಡ್ರಿ? ನಮ್ಮ ಮಿತ್ರರೊಂದು ಮಾತಾಡಿದ್ರು, ಓವರ್ ನೈಟ್ ಯಾವುದು ಚೇಂಜ್ ಆಗಲ್ಲ ಅಂತ ಹೇಳಿ. ಸರ್, ಓವರ್ ನೈಟ್ ಚೇಂಜ್ ಆಗೋದು ಖಾಲಿ ಪೆಟ್ರೋಲ್ ಬೆಲೆ ಏರಿಕೆ ಆಗುವಾಗ ಮಾತ್ರ ಸರ್. ಓವರ್ ನೈಟ್ ಅಲ್ಲಿ ಹೇಳದೆ ಕೇಳದೆ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತದೆ. ಅದೇ ಇಳಿಯುವಾಗ ಉಂಟಲ್ಲ, ಅದು ಓವರ್ ನೈಟ್ ಅಲ್ಲಿ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ತಿಳಿದಾಗೆ ಒಂದು 10, 15, 20 ಅಲ್ಲ, ಆಲ್ಮೋಸ್ಟ್ ಒಂದು 21 ತಿಂಗಳು ರಾಜ್ಯ ಸರ್ಕಾರದ ಕಡಿಮೆ ಮಾಡಿ ಸರ್. ಅದು ಯಾಕೆ ರಾಜ್ಯ ಸರ್ಕಾರ ಮಾಡುದಿಲ್ಲ ಅಂತ ಹೇಳುವ ವಿವರಣೆ ನಡೆಯಲ್ಲ. ನೀವು ಮಾತಾಡುವಾಗ ನಾವು ಕೇಳಿದ್ವಿ. ಸರ್, ಪ್ರಾಬ್ಲಮ್ ಏನ್ ಗೊತ್ತಾ? ಇವರ ದೊಡ್ಡ ಪ್ರಾಬ್ಲಮ್ ಇವರ ಉದ್ದಾಟತನ. ಇವ್ರು ಏನ್ ಗೊತ್ತಾ, ಇವರು ಯಾರ ಮಾತು ಕೇಳಲಿಕ್ಕೆ ರೆಡಿ. ನನ್ನ ಪ್ರಶ್ನೆ ಏನು, ನೀವು 2 ವರ್ಷದಿಂದ ಅದು ಇಂಪ್ಲಿಮೆಂಟ್ ಆಗಿದೆ, ಯಾಕೆ ಸುಮ್ಮನೆ ಇದ್ರಿ? ಈಗ ಒಮ್ಮೆಲೆ ಯಾವ ಬೇರೆ ಪಕ್ಷಗಳು ಬೇರೆಯವರು ಹೈಜಾಕ್ ಮಾಡ್ತಾರೆ, ಇವರಿಗೆ ಬೇರೆ ಇಶ್ಯೂ ಇಲ್ಲ. ಅಲ್ಲ, 2 ವರ್ಷದಿಂದ ನಾವು ಇದ್ದೇವೆ. ನಾವು ಏನ್ ಹೇಳ್ತಾರೆ, ಒಂದು ಹಂತದವರೆಗೆ ಅದನ್ನು ಎಲ್ಲಿವರೆಗೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅದನ್ನು ನಾವು ಮಾಡಿದ್ದೇವೆ. ಮತ್ತೆ ಕ್ರಮೇಣ ಏನಾಯ್ತು ಅಂತ ಹೇಳಿದ್ರೆ ನೋಡಿ, ಏನೋ ಒಂದು ಇದರ ವಿಚಾರವಾಗಿ ಮಾತಾಡ್ಲಿಕ್ಕೆ ಹೋದ್ರೆ ನಮ್ಮ ಮೇಲೆ ಯಾವುದೋ ಒಂದು ಅಪಾದನೆಗಳನ್ನು ಹಾಕುವಂಥದ್ದು, ಅಥವಾ ನಮ್ಮ MP MLAಗಳ ಮೇಲೆ ಏನೋ ಒಂದು ETಯ ಅದು ದಾಳಿ ಮಾಡಿಸುವಂಥದ್ದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನಡೀತದೆ. ಆದ್ರೆ ಅದಕ್ಕೆ ಎಲ್ಲದಕ್ಕೂ ಒಂದು ಕ್ಯಾಪಿಂಗ್ ಅಂತ ಹೇಳಿ ಬರ್ತದೆ. ಈಗ ಪ್ರಾಬ್ಲಮ್ ಆಗಿರೋದು ಏನಂತ ಹೇಳಿದ್ರೆ, ಇಷ್ಟರವರೆಗೆ ಏನೆಲ್ಲ ನಡೀತು ನೋಡಿ, ಇವರ ಮನಸ್ಸಿಗೆ ಬಂದಾಗಿ ಇವರ ಡಿಸಿಷನ್ ತಗೊಂಡ್ರು. ನೋಟು ಬ್ಯಾನ್ ಮಾಡಿದ್ರು, GST ಮಾಡಿದ್ರು, ರೈತರ ಬಿಲ್ ಅಂತ ಹೇಳಿ ತಂದ್ರು, ಅದರಲ್ಲಿ ತುಂಬಾ ಪೆಟ್ಟು ತಿಂದ್ರು ಪಾಪ. ಕಡೆಗೆ ರೈತರ ಪ್ರತಿಭಟನೆಗೆ ಅವರು ಬಗ್ಗಬೇಕಾಯ್ತು. ಒಂದು ಹಂತದ ಮಟ್ಟಿಗೆ ಒಂದು ಅಲ್ಲಿ ಆಯ್ತು. ಮತ್ತೆ ಇವಾಗ ನೋಡಿ, ಈಗ ರೀಸೆಂಟ್ಲಿ ಆಗಿ ಈಗ ಒಂದು ನಮ್ಮ ದೇಶದ
ಯುವಕರು ಎದ್ದು ಕೂತರು ಏನು ನೀಟ್ ಎಕ್ಸಾಮ್ ನ ವಿಚಾರಕ್ಕೆ ನಾವೆಲ್ಲಿದ್ದೆಲ್ಲ Misguided. ಮಾತಾಡೋದು ಬೇಡ. ಇವರು misguide ನಾನು- ಮಾಡಿದ್ರು, ನಾನು- sir. ಈಗ ಇನ್ನೊಂದು ವಿಚಾರ, ಈಗ ಇನ್ನೊಂದು ವಿಚಾರ, ಈಗ ಮಿಸ್ಗೈಡ್ ಮಾಡಿದ್ರು ಅಂತ ಹೇಳಿದ್ರು. ಓಕೆ, ಈಗ ನೀವು ಮಾಡ್ತಿರೋದು ಅದೇ ಅಲ್ಲ, ನಾನು CA ಹೇಳ್ತೀನಿ. ವಿಷಯದಲ್ಲಿ ಅಲ್ಲ, misguide ನಾನು ಮಾಡಿ ಹೇಳ್ತೀನಿ. ಇಬ್ರು ಪ್ರಾಣ ಅಲ್ಲ, ನಾನು ಕಳ್ಕೊಂಡ್ರು. ಹೇಳ್ತೀನಿ. ಅಲ್ಲ, ನಾನು NRC ಹೇಳ್ತೀನಿ. ವಿಷಯದಲ್ಲಿ ಪ್ರಾಣ ಅಲ್ಲ, ನಾನು ಕಳ್ಕೊಂಡ್ರು. ಹೇಳ್ತೀನಿ. Misguide ಮಾಡೋದಲ್ಲ, ಅಲ್ಲ, ನಾನು ನೀವು ಹೇಳ್ತೀನಿ. misguide ಅಲ್ಲ, ಮಾಡೋದು ನಾವು ಬಿಟ್ಟು ಬೇರೆ ಹೇಳ್ತೀವಲ್ಲ. ಏನಾದ್ರು ಮಾಡಿದ್ದೀರಾ? ಅಲ್ಲಲ್ಲ, ನಾವು ಹೇಳ್ತೀವಲ್ಲ, ನೀವು ಹೇಳೋದು ನಾವು ಕೇಳ್ತಿದ್ದಿರುವಾಗ ನೀವು ಸುಮ್ಮನೆ ನಿಮ್ಗೆ ಪೇಷನ್ಸ್ ಇಲ್ಲದೆ ಎಂತ ಮಾಡ್ಲಿಕ್ಕೆ ಆಗ್ತದೆ ಹೇಳಿ. ಓಕೆ, ಈಗ ಪ್ರಾಬ್ಲಮ್ ಏನಾಗ್ತದೆ ಅಂತಂದ್ರೆ ಇವರು ಎಲ್ಲವನ್ನು ನಾವು ಮಾಡಿದ್ದೇ ನಡೆಯುತ್ತೆ ಅಂತ ಹೇಳುವಂತ ವಿಚಾರದಲ್ಲಿ ಈಗ ಆಗುವಂಥದ್ದು. ಈಗ ಏನು ಹೇಳ್ತಾರೆ, ನಮ್ಮ ಇಥನಾಲ್ ಇದು ವಿಚಾರವಾಗಿ ಬಂದಾಗ ಕೂಡ ನಾವು ಮಾಡಿದ್ದು ನಡೀತದೆ, ತೊಂದರೆ ಇಲ್ಲ. ಈಗ ಟಾರ್ಗೆಟ್ ಎಲ್ಲಿ ಇಟ್ಟದ್ದು 2030ಗೆ, ಇದನ್ನು ಪ್ರೀಪೋನ್ ಮಾಡಿ 25ಗೆ ತರುವಂತ ಉದ್ದೇಶ ಏನು ಎಂತ ಅಂತೇಳಿ ಇವರು ಪಾಪ ಇಲ್ಲಿ ಕೂತು ಏನು ಸಮಜಾಯಿಸಿ ಕೊಟ್ಟರು ಇಡೀ ಲೋಕಕ್ಕೆ ಎಷ್ಟು ಪರ್ಸೆಂಟ್ ಇದ್ರೆ ಒಳ್ಳೇದು ಅಂತ ಹೇಳ್ತೀರಿ ಉದಯ್? ಸರ್, ನಾನು ಐ ಆಮ್ ಸ್ಟಿಲ್ ಟೆಲ್ಲಿಂಗ್ ಯು, ಐ ಆಮ್ ವಿತ್ ದೆಮ್ ಫಾರ್ ದಿಸ್. ನೀವು ನಿಮ್ಮ ಸರ್ಕಾರ ಮಾಡಿರೋ ಡಿಸಿಷನ್ EIT ಮಾಡಿ ನಿಮ್ಮ ಸರ್ಕಾರ ತಗೊಂಡಿರೋ ಡಿಸಿಷನ್ ಗಳಿಗೆ ನೀವು ವಿರುದ್ಧ. ಯಾವ decision? ನಮ್ಮ ಅವ್ರು ಸರ್ಕಾರ ತಪ್ಪಾಗಿದೆ ಯಾವ ಹಾಗಾದ್ರೆ. ತಗೊಂಡಿದೆ? ನಮ್ಮ E20 ಸರ್ಕಾರ ಬ್ಲೆಂಡಿಂಗ್ ಅನ್ನು ಐದು ಸರ್ಕಾರ ಅವರ percentage, ಇಲ್ಲ, ಇಲ್ಲ, ಇಲ್ಲ. 5%. ಅಲ್ಲ 5% ಸರ್, 5% ಆದ್ರು ಮಾತಾಡ್ಬೇಕಿತ್ತಲ್ವಾ? ಅರೆ ಮಾತಾಡ್ಬಾರ್ದು, ನೀವೇ ಹೇಳಿದ್ದೀರಿ ಮಾರೇರೆ, ನಾವು ಎಲ್ಲಿ ಹೇಳಿದೆವು ನಾವು ವಿರೋಧ ಮಾಡ್ತಿದ್ದೇವೆ ಅಂತ? ಅಲ್ಲ ಅವಿನಾಶ್ ನಾವು ಅವರೇ, ವಿರೋಧ ಇಲ್ಲಿ ಮಾಡ್ತಿದ್ದಲ್ಲ. ಏನಂದ್ರೆ ಇವರು 5% ತಂದ್ರು. ಈಗ ಒಬ್ಬರು ಡಾಕ್ಟ್ರು ಪೇಷಂಟ್ಗೆ 5 ml ಸಿರಪ್ ತೆಗೋ ಅಂತ ಹೇಳಿದ್ರು. ನೀವು 20 ml ಸಿರಪ್ ಕೊಟ್ಟರೆ ಇವರು ಎಥನಾಲ್ ಅನ್ನು ವಿರೋಧ ಮಾಡೋದಿಲ್ಲ. ಸಿಂಪಲ್, ನಾನು ಸರ್, ಪರ್ಯಾವರಣದ ನಮಗೂ ತಲೆಯಲ್ಲಿ ಅಲ್ಲ, ನೀವು ಎಷ್ಟು ಪರ್ಸೆಂಟಿಗೆ ಬದ್ಧ ಅಂತ ಹೇಳಿ ಅದೇ ಹೇಳಿ. ಸರ್, ನಾವು 80% ಅಥವಾ 100% ಎಥನಾಲ್ ಮಾಡ್ತಾರೆ ನಾವು, ಆದ್ರೆ ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳು ಆಗಬೇಕು. ನಮ್ಮ ಬೇಡಿಕೆ ಅಷ್ಟೇ ಸರ್, ಅದಕ್ಕೆ ಸರಿ. ಅದರ ಬದಲಿಗೆ ಇವರು ಅದು ಮಾಡಿದ್ರು ಇದು ಮಾಡಿದ್ರು ವಿರೋಧ. ಅದನ್ನೇ ಕ್ಲಾರಿಟಿಯಲ್ಲಿ ಹೇಳಿ ಸರ್. ಈಗ ಮಾತಾಡಿದಂತೆ ನೀವು ಅವಾಗ ಮಾತಾಡ್ತಿದ್ರೆ ಈ ಸಮಸ್ಯೆ ಇಲ್ಲ. ಅವಾಗ ಗ್ಯಾರೇಜ್ ನಿಮ್ಮ ಮೆಕ್ಯಾನಿಕ್ಗೆ ಸಮಸ್ಯೆ ಇತ್ತು, ಗಾಡಿಗೆ ಸಮಸ್ಯೆ ಇತ್ತು, ವಿಷಯ ಇದ್ದಾಗ ಹೇಳಿ. ನೀವು ನಿಮ್ಮ ಬಿಡಿ, ಈಗ ನೀವು ಹೇಳಿದ್ರಿ ನಾವು ಇಷ್ಟರವರೆಗೆ ನೀವು ಮಾಡಿದ್ದೀರಲ್ಲ, ಮುಂದೆಗೆ ನೀವು ಮಾಡಲಿಕ್ಕೆ ಸಾಧ್ಯವಿಲ್ಲ. ಯುವ ಜನಗಳು ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ, ಪ್ರಶ್ನೆ ಮಾಡ್ತಿದ್ದಾರೆ. ಮೊನ್ನೆ ಧರ್ಮೇಂದ್ರ ಬುದ್ಧಿವಂತರಾದಕ್ಕೆ E20 ಬಗ್ಗೆ ನೀವು ಎಷ್ಟು ಅಪಪ್ರಚಾರ ಮಾಡಿದ್ರು ಕೂಡ ಯುವಕರು ನಿಮ್ಮ ಜೊತೆ ಇಲ್ಲ. ರಾಜೀನಾಮೆ ಕೊಟ್ಟು ಹೋದ ಮೇಲೆ ಅಲ್ಲಿ ಗಡ್ಕರಿಗೆ ಕಾರ್ಯಕರ್ತರನ್ನು ಕಳಿಸಿ ಅವರ ಹತ್ರ ಘೋಷಣೆ ಕೂಗಿಸಿ ಅದರ ವಿಡಿಯೋ ವೈರಲ್ ಮಾಡಿಸಿ ಏನು ಪ್ರೂವ್ ಮಾಡಿಕೊಳ್ತಿದ್ದೀರಾ ಸರ್? ನಾನೊಂದು ವಿಚಾರ ಹೇಳ್ತೇನೆ ಸರ್, ಮತ್ತೆ ಹೇಳ್ತಿದ್ದಾರೆ ನೋಡಿ, ಸರ್, ಇನ್ನೂ ಬುದ್ಧಿಗಳಿಲ್ಲ. ಪ್ರೊಟೆಸ್ಟ್ ಅಲ್ಲಿ ಇರುವಂತಹ ಸ್ಟೂಡೆಂಟ್ ಗಳ ನಡುವಲ್ಲಿ ಇವರ ಕಾರ್ಯಕರ್ತರನ್ನು ಬಿಟ್ಟು ಇವರಿಗೆ ಬೇಕಾದ ಪ್ಯಾಂಪ್ಲೆಟ್ಸ್ ಇವರ ಸೋಷಿಯಲ್ ಮೀಡಿಯಾದಲ್ಲಿ ಅವಿನಾಶ್, ಒಂದು ಪ್ರಶ್ನೆ. ಇವರ ಕಾರ್ಯಕರ್ತರು ಬಂದ್ರು ಹೌದು, ಆದ್ರೆ ನಿಮ್ಮ ಮಂತ್ರಿಗಳು ಯಾಕೆ ರಾಜೀನಾಮೆ ಕೊಟ್ಟರು? ಇವರ ಕಾರ್ಯಕರ್ತರು ನೀವು ಗುರುತಿಸಿದ್ರಲ್ಲ, ಒಂದ್ ನಿಮಿಷ ಸರ್. ರಾಜೀನಾಮೆ ಕೊಟ್ಟ ಉದ್ದೇಶ ಏನ್ ಗೊತ್ತಾ ಸರ್? ವಿದ್ಯಾರ್ಥಿಗಳ ಬೇಡಿಕೆ. ಇವತ್ತು ಕೂಡ ನಾವಿರೋದು ವಿದ್ಯಾರ್ಥಿಗಳ ಫಾಲೋ ವಾಟ್ ಯು ಪ್ರೀಚ್. ಮಾತಾಡ್ಲಿ ಉದಯ್. ನಾನ್ ಮಾತಾಡ್ಬೇಕಾದ್ರೆ ನೀವು ನಡು ಮಾತಾಡ್ಬೇಕಾದ್ರೆ ನೀವು ನಿಮ್ಮ ಕಾಂಗ್ರೆಸ್ ಸ್ಟೈಲ್ ಅಲ್ಲಿ ಪುನಃ 2 ಪೆಟ್ಟು ಹೊಡೆದ್ರು ಅಂತ ಹೇಳಿ. ಅವಿನಾಶ್ ಮಾತಾಡಿ. ಆಯ್ತಾ? ನಾವು ವಿದ್ಯಾರ್ಥಿಗಳ ಜೊತೆನೆ ಇದ್ದೇವೆ, ಸರಿ ಆಯ್ತಾ? ಈ ಪ್ರತಿಭಟನೆ ಹೆಸರಲ್ಲಿ ಸೇರಿರುವಂತ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಗಳ ವಿರುದ್ಧ ನಾವು ಇದ್ದದ್ದು. ಜಂತರ್ ಮಂತರಲ್ಲಿ ಪ್ರತಿಭಟನೆ ಆಗ್ಬೇಕಾದ್ರೆ ನಾವು ವಿದ್ಯಾರ್ಥಿಗಳಿಗೆ ಯಾವುದೂ ತೊಂದರೆ ಕೊಡ್ಲಿಲ್ಲ, ಸರಿ ಆಯ್ತಾ? ಅದೇ ಒಂದು 10 ವರ್ಷ ಹಿಂದೆ ಹೋಗಿ ಸರ್, ಅಣ್ಣಾ ಹಜಾರೆಯನ್ನು ಅರೆಸ್ಟ್ ಮಾಡಿದಂತ ಪಾರ್ಟಿಯವರು ಎಲ್ಲಿ ಪ್ರೊಟೆಸ್ಟ್ ಕೂಡ ಅಲ್ಲ, ಸರಿ, ಯಾವುದು ಅವ್ರು ಕೊಂಡ ಜಾಗದಲ್ಲಿಯೇ ಇವರು ಬಂದು ಅರೆಸ್ಟ್ ಮಾಡಿ ತಿಹಾರ್ ಜೈಲಿಗೆ ಅಟ್ಟಿದಂತ ಪಾರ್ಟಿಯವರು. ಬಾಬಾ ರಾಮದೇವ್ ಅವರನ್ನು ರಾತ್ರಿ ಎತ್ಕೊಂಡು ಹೋಗಿರುವಂತ ಪಾರ್ಟಿ ಅವರು ಕೂಡ ಗೆರಾವ್ ಮಾಡಲಿಲ್ಲ, ಪಬ್ಲಿಕ್ಕಿಗೆ ತೊಂದರೆ ಕೊಡಲಿಲ್ಲ, ಶಾಂತಿಯುತ ಪ್ರೊಟೆಸ್ಟ್ ಮಾಡ್ತಿದ್ರು. ಈ ಸೋನಮ್ ಅವರ ಪ್ರೊಟೆಸ್ಟ್ ಎಷ್ಟು ದಿವಸ ನಡೀತಾ ಇತ್ತು ಅಲ್ಲಿ ತನಕ. ಅದೇ ರೀತಿ ನಾವು ವಿದ್ಯಾರ್ಥಿಗಳ ಜೊತೆಗೆ ಇದ್ದೇವೆ, ಅವರ ಪ್ರತಿಭಟನೆಗೆ ಯಾವುದು ಅಡ್ಡಿಪಡಿಸಲಿಲ್ಲ. ಅವರು ಹೇಳಿ ನಾವು ಅಡ್ಡಿಪಡಿಸಿದ್ದೇವೆ ಅಂತ. ಸರ್, ಸೆಕ್ಯೂರಿಟಿ ಸರ್, ಪಾರ್ಲಿಮೆಂಟಿಗೆ ಇವರು ವಿದ್ಯಾರ್ಥಿಗಳನ್ನು ಯಾವ ರೀತಿಯಲ್ಲಿ ಕರ್ಕೊಂಡು ಹೋದ್ರು, ಅವರನ್ನು ಯಾವ ರೀತಿ ಮಿಸ್ಗೈಡ್ ಮಾಡಿಕೊಂಡು ಹೋದ್ರು,
ಆ ಬಗ್ಗೆ ಮಾತಾಡ್ಲಿ ಅವರು. ಸರಿ ಉದಯ್, ಈಗ ಕಾರ್ಯಕ್ರಮದ ಎಲ್ಲ ಮುಕ್ತಾಯ ಮಾಡುವ ಟೈಮು. ಬಹಳಷ್ಟು ವಿಚಾರಗಳನ್ನು ನಾವು ಮಾತಾಡಿದೆ, ಕೆಲವು ಒಳ್ಳೆ ಅಭಿಪ್ರಾಯಗಳು ಬಂದಿದೆ. ಕಾರ್ಯಕ್ರಮ ಮುಕ್ತಾಯದ ಮೊದಲು ನಿಮ್ಮ ಒಂದು ಅಭಿಪ್ರಾಯವನ್ನು ನೋಡಿ. ಅವರು ನಮಗೆ E20ಯ ಬಗ್ಗೆ ಅಥವಾ E80ಯ ಬಗ್ಗೆ ಯಾವುದೇ ಒಂದು ಆಕ್ಷೇಪ ಇಲ್ಲ. ನಾವು ಇರುವಂಥದ್ದು ನಮಗೆ ಪ್ರಾಪರ್ ಆಗಿ ಅದಕ್ಕೆ ಫೆಸಿಲಿಟೇಟ್ ಮಾಡಿ ಯಾವುದೇ ರೀತಿಯಾದಂತಹ ಒಂದು ನಷ್ಟಗಳು ಇವರಿಗೆ ಗ್ರಾಹಕರಿಗೆ ಆಗಬಾರ್ದು. ನೋಡಿ, ಅವರೇ ಹೇಳಿದ್ದಾರೆ ಕಳೆದ 10 ವರ್ಷದಿಂದ ನಾವು E20 ಏನು ಉಪಯೋಗ ಮಾಡಿದ್ದೇವ, ಅದರಿಂದ ನಮಗೆ 2 ಲಕ್ಷ ಕೋಟಿವರೆಗೆ ಲಾಭ ಆಗಿದೆ ಅಂತ. ಸೊ ಆ 2 ಲಕ್ಷ ಕೋಟಿ ಲಾಭವನ್ನು ಜನರಿಗೆ ಕೊಡಿಯಲ್ಲ, ಈಗ ನಾವು ಅದು ಹೇಳುವಂತ. ಅದು ಬಿಟ್ಟು ಸರ್ 2.5 ಲಕ್ಷ ನಿಮ್ಗೆ ಅವಕಾಶ ಇದೆ. 2 ಲಕ್ಷ ಕೋಟಿ ಲಾಭ ಅಲ್ಲಲ್ಲ, 2 ಲಕ್ಷ ಕೋಟಿ ಲಾಭ ಆಗಿದೆ ಅಂತ ನಾನು ಹೇಳಿಲ್ಲ. ಮಾತಾಡಿ ಸರ್, ಬರ್ತಿಟ್ಕೊಳ್ಳಿ, ದಯವಿಟ್ಟು ಬರ್ತಿಟ್ಕೊಳ್ಳಿ, ಆಮೇಲೆ ಹೇಳಿ ನೀವು. ಈಗ ಅವಿನಾಶ್ ಮಾತಾಡ್ತಾರೆ. ಈಗ ಹಾಗೆ ಆದ್ಮೇಲೆ ಈಗ ನಂದು ಒಂದು ಇದು ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಸ್ವಲ್ಪ ನೀವು ಇನ್ನು ನೆಕ್ಸ್ಟಿನ ಜನರೇಷನ್ಗೆ ನೀವು ಸುಧಾರಿಸಿಕೊಂಡು ಹೋಗಬೇಕು. ಸರಿ, ಅದು ನನ್ನದೊಂದು ಕಳಕಳಿಯ ನಿಮ್ಮ ವಿನಂತಿ. ಯಾಕಂತೇಳಿ ನೋಡಿ, ಈಗ ಮೊನ್ನೆ ಧರ್ಮೇಂದ್ರ ಪ್ರಧಾನ್ ಅವರನ್ನು ರೆಸಿಗ್ನೇಷನ್ ತಗೊಂಡ್ರು. ಓಕೆ, ಅದು ಎಂಥದೇ XYZ ಎಂಥದೇ ಆಗಿದ್ದಿರಲಿ, ಅವರು ಸದನಕ್ಕೆ ಬರುವಾಗ ಅವರಿಗೆ ಪೇಟ ಶಾಲೆ ಎಲ್ಲ ಹಾಕಿ ಎಲ್ಲ ಸನ್ಮಾನ ಎಲ್ಲ ಮಾಡಿದ್ರು. ನನ್ನದೊಂದು ಕಳಕಳಿಯ ವಿನಂತಿ, BJP ಅವರೇ, ನೀವು ದಯವಿಟ್ಟು ಅಂಥದ್ದು ಇನ್ನೊಂದು 10-20 ಸೆಟ್ ಮಾಡಿ ಇಟ್ಕೊಳ್ಳಿ, ಟೊಪ್ಪಿ ಮತ್ತೆ ಇದು ಪೇಟ ಮತ್ತು ಶಾಲ್. ಯಾಕಂದ್ರೆ ಇನ್ನು ನಿಮ್ಮದು ಲೈನ್ ಇನ್ನೂ ಇದ್ದಾರೆ. ಯಾಕಂತ ಹೇಳಿದ್ರೆ ಇವರು ಏನ್ ಗೊತ್ತಾ, ಇವರು ಇನ್ನಾದ್ರೂ ಸುಧಾರ್ತಾರೆ ಅಂತ ಹೇಳಿದ್ರೆ ಇವರು ಸುಧಾರವಾಗಿ ಕಾಣುದಿಲ್ಲ. ಯಾಕಂದ್ರೆ ನೋಡಿ, ಮೊನ್ನೆ ಅಗ್ರಿಮೆಂಟ್ ಏನಾಯ್ತು, ನೋಡಿ ಇವರು ಮೊನ್ನೆ ಏನ್ ಹೇಳಿದ್ರು, ಇದನ್ನು ಒಂದು ವೇಳೆ ಇವರು ಇನ್ನೂ ಕೂಡ ಮುಂದುವರಿಸಿದ್ರೆ ಇನ್ನು 2-3 ತಲೆಗಳು ಬೀಳ್ತವೆ ಇದರಲ್ಲಿ. ಅಷ್ಟೇ ಸಿಂಪಲ್. ಯಾಕಂತ ನೋಡಿ, ಈಗ ಆಲ್ರೆಡಿ ನಾನು ಯಾಕೆ ಈ ಪ್ರೊಟೆಸ್ಟ್ ಬಗ್ಗೆ ಮಾತಾಡಿದೆ ಅಂತ ಹೇಳಿದ್ರೆ, ಬಹಳಷ್ಟು ಈಗ ವಿಡಿಯೋಸ್ಗಳು ವೈರಲ್ ಆಗ್ತದೆ. ಪೊಲೀಸ್ನವರಿಗೆ ಹುಡುಗರು ಹೇಳಿಕೊಂಡು ಹೋಗ್ತಿದ್ದಾರೆ, ನೆಕ್ಸ್ಟ್ ವಿಕೆಟ್ ಯಾರು, ನಿತಿನ್ ಗಡ್ಕರಿ ಅಂತ ಹೇಳಿ. ನಿಮ್ಮ ಲಾಟಿ ಹಿಡ್ಕೊಂಡಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇದೆ ಸರ್, ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಮೀಡಿಯಾಗಳು ಏನು ಗೋಧಿ ಮೀಡಿಯಾಗಳಿದ್ರೆ ಅವರಿಗೆ ಕ್ಷಮೆ ಕೇಳ್ತಿದ್ದಾರೆ. ನಾವು ಮಾಡಿದ್ದು ತಪ್ಪು. ಆಲ್ರೆಡಿ ಹೇಳಿದ್ದೇನೆ ಅಷ್ಟೇ. ಇದರ ಬಗ್ಗೆ ಪ್ರಾಪರ್ ಆಗಿ ಅವಿನಾಶ್ ಅವರಿಗೆ ಹೇಳಿ. ಈಗ ನಿಮ್ಮ ಚೆಂಡು ನಿಮ್ಮ ಅಂಗಳದಲ್ಲಿ ಇದೆ ಸರ್, ನಾವು ಯಾವ ರೀತಿ ಈ ಜನಜಿಗಳಿಗೆ ಹೇಳ್ತೀವ, ಎಜುಕೇಶನಲ್ ರಿಫಾರ್ಮ್ಸ್ ಆಗಬೇಕು, ಅವರಿಗೊಂದು ಒಳ್ಳೆ ಆಗಿರುವಂತ ಒಂದು ಕಲೀಲಿಕ್ಕೆ ಒಂದು ಒಳ್ಳೆ ವಾತಾವರಣ ಮಾಡಿಕೊಡು. ಅದರ ಜೊತೆ ಇನ್ನೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ ಸರ್ ನಮ್ಮ ಹತ್ರ, ಪರ್ಯಾವರಣವನ್ನು ಅಷ್ಟೇ ಶುದ್ಧಿ ಮಾಡಿ ಅವರಿಗೆ ಕೊಡಬೇಕು ಸರ್, ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಿ ಅವರಿಗೆ ಕೊಡಬೇಕು ಸರ್. ಆ ಬಗ್ಗೆ ನಾವು E20 ಬಗ್ಗೆ ಮಾತಾಡ್ತಿದ್ದೇವೆ. ಅದು ಬಿಟ್ಟು ಇವರು ಹೇಳಿದಾಗೆ ಆ ಮಿನಿಸ್ಟ್ರಿಗೆ ಲಾಭ, ಅದನ್ನು ನಾನು ಇವತ್ತು ಮೀಡಿಯಾದ ಮುಂದ್ಗಡೆ ಕ್ಲಿಯರ್ ಮಾಡಿದೆ. ಈಗ ನೀವು ಮಾತಾಡ್ತಿದ್ದೀರಲ್ಲ, E20 ಯೂಸ್ ಮಾಡಬಾರ್ದು ಅಂತ ಇದ್ರೆ ನಾನು ಕೆಲವು ಕಂಪನಿಗಳ ಹೆಸರು ಹೇಳ್ತೀನಿ ಸರ್. ಸತೀಶ್ ಶುಗರ್ಸ್ ಲಿಮಿಟೆಡ್, ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್, ಅರ್ಸ ಶುಗರ್ಸ್, ಶಾಮ್ನೂರ್ ಗ್ರೂಪ್ ಆಫ್ ಮಿಲ್ಸ್, ಘಟಪ್ರಭಾ ಕೋಆಪರೇಟಿವ್ ಶುಗರ್ ಮಿಲ್ಸ್, ಬಂದೇ ಶುಗರ್ ಫ್ಯಾಕ್ಟರಿ, ಮಂಜರ ಸಕ್ಕರ್ ಕಾರ್ಖಾನ ಅಂತದ್ದು ಇನ್ನೊಂದು 100-300 ಹೆಸರಿದೆ ಸರ್. ಎಲ್ಲ ನಿಮ್ಮ MLAಗಳು MP ಗಳು ಶುಗರ್ ಬೆಳಿಬಾರ್ದು ಮಾಡಬೇಡಿ ಅಂತ ಹೇಳಿ ಸರ್. ಶುಗರ್ ಸ್ವಾಮಿ, ನಾವು ಇಲ್ಲ ಅಂತ ಹೇಳ್ತಿದ್ದೀವಿ, ಮಾಡಬೇಡಿ. ಅರೆ ನಾವು ಮಾಡಬೇಡಿ,
ಅವರು ಯಾಕೆ ಅದನ್ನ ಮಾಡ್ಬಾರ್ದು? ಈಗ ಈಗ ಅಲ್ಲ, ಅಲ್ಲ, ಕಾರ್ಯಕ್ರಮ ಮಾಡ್ಬಾರ್ದು ಅಂತ ಹೇಳಿ ನೀವು BJP ಅವರು ಮಾತ್ರ ಮಾಡ್ಬೇಕು. ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ವಿರೋಧ ಇದೆ ಅಂತ ಹೇಳಿದ್ರೆ ಯಾಕೆ ವಿರೋಧ ಅಂತ ಹೇಳಿ? ಯಾಕೆ ಸ್ವಾಮಿ ನೀವು confusion ಕಾರ್ಯಕ್ರಮ ಇಲ್ಲದನ್ನು ಉಂಟು ಅಂತ ಯಾಕೆ ತೋರಿಸ್ತೀರಿ ಸರ್? ಅಲ್ಲ, ನೀವು ಬಾಕಿ ಬಗ್ಗೆ ಹೇಳ್ತೀರಲ್ಲ, ಅಂಥದ್ದು ಬಾಕಿ ಅವ್ರ ಬಗ್ಗೆ ಹೇಳ್ತೀರಲ್ಲ, 18% ಮ್ಯಾನುಫ್ಯಾಕ್ಚರ್ ಯಾರು ಇವರಿಗೆ ಲಾಭ ಇಲ್ವಾ ಬರ್ಲಿ, ಲಾಭ ಮಾಡ್ಲಿ. ಮತ್ತೆ ಯಾರು ಇದ್ರು ಅದನ್ನು ಕೂಡ ಹೇಳಿ ಅಲ್ಲ, ಅದನ್ನು ಕೂಡ ಹೇಳಿ ಅಲ್ಲ, ಅವರದ್ದು ಕೂಡ ಸೇರಿಸಿ ಒಂದೇ ದಿನದಲ್ಲಿ ಅವರದ್ದು ಕೂಡ profitability ಸೇರಿಸಿ. ಸರ್, ಶೇರ್ ಮಾರ್ಕೆಟ್ ಬಗ್ಗೆ ಯಾರು ಮಾತಾಡಲ್ಲ. 500 ಕೋಟಿ ಹೋಗಿದೆ ಸರ್. 500 ಕೋಟಿ ಈಗ ಗಾಳಿಯಲ್ಲಿ ಅವಕಾಶ ಇಲ್ಲ ನೋಡಿ. ಈಗಾಗಲೇ ಹೇಳಿದಿರಿ, ಕೆಲವು ಲಿಸ್ಟ್ಗಳನ್ನು ಹೇಳಿದ್ರಿ. ಕಾರ್ಯಕ್ರಮ ಮುಗಿಸೋತ್ತು ಮತ್ತೆ ನಾನು ನಿಮಗೆ ಧನ್ಯವಾದವನ್ನು ಹೇಳುವ ಸಮಯ. ಸುಮಾರು 499ಕ್ಕಿಂತ ಹೆಚ್ಚು ಡಿಸ್ಟಿಲರಿಗಳು ನಮ್ಮ ದೇಶದಲ್ಲಿದೆ. ಅದು ಎಲ್ಲ ರಾಜಕೀಯ ಪಕ್ಷದವರದ್ದಿದೆ. ಅದನ್ನು ನಾನು ಹೇಳಿದೆ, ನೀವು ಹೆಸರು ಒಬ್ಬೊಬ್ಬರದ್ದು ಅವರ ಹೆಸರು ಇವರ ಹೆಸರು ಹೇಳ್ಕೊಂಡು ಹೋಗುವಂಥದ್ದು ಅನಿವಾರ್ಯತೆಗಳಿಲ್ಲ. ಎಲ್ಲ ಪಕ್ಷದವರಿಗೂ ಇದೆ, ಮತ್ತೆ ಎಲ್ಲ ಪಕ್ಷದವರದ್ದು ಅವ್ರದ್ದು ಟ್ಯಾಂಕರ್ಗಳು, ವೆಹಿಕಲ್ಗಳು ಇದೆ. ಒಂದು ಬ್ರೆಜಿಲ್ ಬಗ್ಗೆ ನಾನೊಂದು ಮುಗಿಸೋ ಕನ್ಕ್ಲೂಷನ್ ಕೇಳಿ. ಬ್ರೆಜಿಲ್ನಲ್ಲಿ ನಿಮಗಿರೋದು ಒಂದು 12 ಕೋಟಿ ವೆಹಿಕಲ್ಗಳು, ಭಾರತದಲ್ಲಿ 40 ಕೋಟಿ ವೆಹಿಕಲ್ಗಳಿದೆ. ಹಾಗೂ ನಾವು ಹಳೆ ವೆಹಿಕಲ್ಗಳನ್ನು ಯೂಸ್ ಮಾಡ್ತೇವೆ. ಹೀಗಿರುವಾಗ ನೀವು ಪಾರದರ್ಶಕವಾಗಿ ಅದನ್ನು ಒಂದು ಅಧ್ಯಯನ ಮಾಡಬೇಕು. ಸುಮಾರು 30 ಕೋಟಿಗಿಂತಲೂ ಹೆಚ್ಚು ಹಳೆ ವೆಹಿಕಲ್ಗಳು ನಮ್ಮಲ್ಲಿದೆ, 10 ಕೋಟಿ ಹೊಸ ವೆಹಿಕಲ್ಗಳಿದೆ. ಹೀಗಿರುವಾಗ ಜನಾಭಿಪ್ರಾಯ, ನಾವೀಗ ಮೀಡಿಯಾದಲ್ಲಿ ಕೂತು ಎಷ್ಟು ಚರ್ಚೆ ಮಾಡಿದರೂ ಜನಾಭಿಪ್ರಾಯವೇ ಅಲ್ವಾ? ನಾವು ಏನು ವೈಜ್ಞಾನಿಕವಾಗಿ ವಿಚಾರಗಳನ್ನು ಹೇಳಿದರೂ ಜನಾಭಿಪ್ರಾಯವನ್ನೇ. ಆದ ಕಾರಣ ಯಾವುದೇ ವಿಚಾರಗಳನ್ನು ಇಂಪ್ಲಿಮೆಂಟ್ ಇನ್ನು ಮುಂದೆ ಮಾಡುವಾಗ ಅದು ಹೀಗೆ ಇರುವಂಥದ್ದು ಬಗ್ಗೆ ಆಗ ಅವರು ಪತ್ರಕರ್ತರು ಕೇಳಿದಾಗ ಅದಕ್ಕೊಂದು ಜಸ್ಟಿಫಿಕೇಷನನ್ನು ಸರಿಯಾಗಿ ರೆಡಿ ಮಾಡಿ ಉತ್ತರ ಕೊಡುವ ಪ್ರಯತ್ನಗಳಾಗಲಿ.